ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಬೊಕ್ಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಾದ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಶಾಸಕರು ಶ್ರೀ ಯುಟಿ ಖಾದರ್ ನೇತೃತ್ವದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಪಾಯಿರು. ಸುರುಕು ದೇಳಕಟ್ಟೆ ಕಣಚೂರು ಮೈದಾನದ ಕಾಲ್ನಡಿಗೆ ಜಾಥಾ ನಡಪಾದ ದೇಳಕಟ್ಟೆ ನಡೆದಿನ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತಿರ್ನ ಶ್ರೀ ಯುಟಿ ಖಾದರ್ ಜನಗಳು ಈತ್ ಬಂಗದ ಪರಿಸ್ಥಿತಿ ರೂಪನಾಗ ಕೇಂದ್ರ ಸರ್ಕಾರ ದಿನದ ದಿನ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಾವಂದುಂಡು. ವಿಶ್ವಡು ಬ್ಯಾರಲ್ಗೆ $35 ಉಪ್ಪುನಾಗ ನಿಕ್ಲುದಾಯಗ $85 ಡೀಸೆಲ್ ಬೊಕ್ಕ ಪೆಟ್ರೋಲ್ಗೂ ಜಾಸ್ತಿ ಮಾಲ್ದರಂದು ಜನಗಳಿಗೆ ಪಣಡು ತೆರಿಪಾಯಿರು. ಯಾವಾಗಲೂ ಕೂಡ ಪೆಟ್ರೋಲ್ ಬೆಲೆ ಕಡಿಮೆ, ಜಾಸ್ತಿ ಡೀಸೆಲ್ ಬೆಲೆ ಕಡಿಮೆ. ಯಾಕೆಂತ ಹೇಳಿದ್ರೆ ಡೀಸೆಲ್ ನಲ್ಲಿ ಬಸ್, ಲಾರಿ, ಟೆಂಪೋ, ರಿಕ್ಷಾ, ಮೀನುಗಾರರು, ತರಕಾರಿ ಇನ್ನಿತರ ಮತ್ತು ಜನಸಾಮಾನ್ಯ ಪ್ಯಾಸೆಂಜರ್ ಮಕ್ಕಳು ಹೋಗುವಂತದ್ದು ಇದು ಬಹುಶಃ ಜನಸಾಮಾನ್ಯ ಭಾರ ಆಗುವ ಸಂದರ್ಭದಲ್ಲಿ ಅದಕ್ಕೆ ಆದಷ್ಟು ಕಮ್ಮಿ ಆದ ಒಂದು ಅನುದಾನ ದರವನ್ನಿಟ್ಟುಕೊಂಡು ಇವತ್ತು ಜನರಿಗೆ ಪ್ರಯೋಜನ ಆಗುವಂತ ಕಾರ್ಯಕ್ರಮ ಹಮ್ಮಿಕೊಂಡು ಆದಾಯದ ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಇವತ್ತು ಡೆಲ್ಲಿ ಅಂತ ರಾಜ್ಯದಲ್ಲಿ ಇವತ್ತು ಪೆಟ್ರೋಲ್ಗಿಂತಲೂ ಡೀಸೆಲ್ ರೇಟ್ ಮಾಡಿದ್ದು ಇತಿಹಾಸದಲ್ಲಿ ಪ್ರಪ್ರಥಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಇವತ್ತು ಯುಪಿಎ ಸರ್ಕಾರ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಆಯಿಲ್ ಬೆಲೆ $35 ಇತ್ತು ಒಂದು ಬ್ಯಾರೆಲ್ಗೆ. ವಿಶ್ವದಲ್ಲೇ $135 ಡಾಲರ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ $60 ಮತ್ತು $50 ಡೀಸೆಲ್ ಮತ್ತು ಪೆಟ್ರೋಲ್ ಕೊಡುವ ವ್ಯವಸ್ಥೆ. ಇದೀಗ ವಿಶ್ವದಲ್ಲಿ ಕ್ರೂಡ್ ಆಯಿಲ್ಗೆ $35 ಸಿಕ್ಕುವಂತ ಸಂದರ್ಭದಲ್ಲಿ ನಮ್ಮ ಬೆಲೆ ಇವತ್ತು ಡಬಲ್ ಆಗುವಂತ ಪರಿಸ್ಥಿತಿ ಆಗುವಂತ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಈ ದೇಶ ಜನತೆಗೆ ತಿಳಿಸಬೇಕು. ಇವತ್ತು ವಿಶ್ವದಲ್ಲೇ ಬ್ಯಾರೆಲ್ಗೆ $35 ಇರುವಾಗ ನೀವ್ಯಾಕೆ ಇಲ್ಲಿ $80, ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿ ಈ ದೇಶದ ಜನತೆಗೆ ಕೇಂದ್ರ ಸರ್ಕಾರ ವಿಶೇಷವಾದ ಒಂದು ಮಾಹಿತಿಯನ್ನು ಕೊಡ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಜನರನ್ನು ಯಾವಾಗಲೂ ಕತ್ತಲಲ್ಲಿ ಇಟ್ಟುಕೊಂಡು ಜನರಿಗೆ ತಪ್ಪು ಮಾಹಿತಿ ನೀಡುವ ಮೂಲಕ ಈ ಜನರನ್ನು ಬಹುಶಃ ಮೋಸ ಮಾಡುವಂತ ಸರ್ಕಾರ, ಜನರಿಗೆ ಸುಳ್ಳು ಹೇಳುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಇವತ್ತು ಬಹುಶಃ ಚೀನಾದವರು ಬಂದು ನಮ್ಮ ರಾಷ್ಟ್ರಭಕ್ತರು, ನಮ್ಮ ಸೋದರ, ನಮ್ಮ ಸೈನಿಕರನ್ನು 20 ಜನ ಕೊಂದಿದ್ದಾರೆ ಅಂತ ಹೇಳಿ ಈ ದೇಶದ ರಕ್ಷಣಾ ಸಚಿವರು 2 ದಿವಸ ಮುಂಚೆ ಹೇಳ್ತಾರೆ. ಅದರಂತ ಟಿವಿ ಮಾಧ್ಯಮಗಳು ಎಲ್ಲ ಕೂಡ ಇವತ್ತು ಬರ್ತಾರೆ. ಅದರ ನಂತರ ಇವತ್ತು ಬರ್ತದೆ ಭಾರತ ದೇಶದವರು ಕೂಡ ಇವತ್ತು ಆ ಕಡೆ ಇವತ್ತು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ. ಇದಾದ ನಂತರ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಚೈನಾದವರು ಯಾರು ಕೂಡ ನಮ್ಮ ದೇಶಕ್ಕೆ ಬರಲಿಲ್ಲ ಅಂತ ಹೇಳಿ. ಇದಕ್ಕಿಂತ ನಾಚಿಕೆ ಇರ್ತಂದ್ರೆ ಒಂದು ಮಾತು ಇವತ್ತು ಪ್ರಧಾನಮಂತ್ರಿಗಳು ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು. ಒಂದು ರಕ್ಷಣಾ ಮಂತ್ರಿ ಹೇಳ್ತಾರೆ ಅಲ್ಲಿಂದ ನಮ್ಮ ಸೈನಿಕರು ಬಂದು ಚೀನಾದ ಸೈನಿಕರು ಬಂದು ನಮ್ಮ ದೇಶದಲ್ಲಿ ಇಷ್ಟು ಸ್ಕ್ವೇರ್ ಕಿಲೋಮೀಟರ್ ಇವತ್ತು ಅವರು ತಮ್ಮ ಅಕ್ರಮ ಮಾಡಿದ್ದಾರೆ, ಇಷ್ಟು ಜನರು ಕೊಂದಿದ್ದಾರೆ, ನಾವು ಸೂಕ್ತವಾದ ಉತ್ತರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ರಕ್ಷಣಾ ಸಚಿವರು ಹೇಳಿದ್ರೆ ಭಾರತ ಪಾರ್ಲಿಮೆಂಟ್ ಹೇಳಿದ್ದಾರೆ ಯಾರು ಕೂಡ ಚೀನಾದವರು ಬರಲಿಲ್ಲ. ಚೀನಾದವರು ತೋರಿಸ್ತಾರೆ ಧೈರ್ಯವಾಗಿ ನಾವು ಅಲ್ಲಿ ಹೋಗಿದ್ದೇವೆ ಅಂತ ಹೇಳಿ. ಯಾಕಾಗಿ ಚೀನಾದ ಬಗ್ಗೆ ಹೆದರಿಕೆ ಅಂತ ನನಗೆ ಇವತ್ತು ಅರ್ಥ ಆಗುದಿಲ್ಲ. ಇವತ್ತು ಬಹುಶಃ ನೇಪಾಳ ಅಂತ ಅತ್ಯಂತ ಸಣ್ಣ ರಾಷ್ಟ್ರ, ಇವತ್ತು ಅವರ ಮ್ಯಾಪ್ ಅನ್ನು ಚೇಂಜ್ ಮಾಡಿ ಭಾರತ ದೇಶ ಜಗವನ್ನು ಅವರ ಮ್ಯಾಪಿನಲ್ಲಿ ಸೇರಿಸಿ ನೇಪಾಳದ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಅದರ ವಿದ್ಯಾರ್ಥಿಗಳು ಫೇಸ್ಬುಕ್ ಮತ್ತು ಡಿಪಿಯಲ್ಲಿ ಹೊಸತಾದ ಭಾರತ ದೇಶ ಜಗವನ್ನು ಹಾಕಿಕೊಡುವಂತ ಧೈರ್ಯ ಕೊಟ್ಟಿದ್ರೆ ಅದು ನೇಪಾಳದ ಶಕ್ತಿ ಅಲ್ಲ, ಭಾರತ ದೇಶದ ವೀಕ್ನೆಸ್. ನಾವು ಎಷ್ಟು ದುರ್ಬಲವಾಗಿದ್ದಾರೆ, ಈ ಪ್ರಧಾನಮಂತ್ರಿ ಎಷ್ಟು ದುರ್ಬಲವಾಗಿದ್ದಾರೆ ಅಂತ ಹೇಳಿ ತೋರಿಸಿಕೊಳ್ಳೋಕೆ ಒಂದು ನಿರ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನೇಪಾಳ ಅಂತ ಸಣ್ಣ ರಾಷ್ಟ್ರ ನಮ್ಮ ಕಡೆ ಬಟ್ಟು ಮಾಡಿ ತೋರಿಸುವಾಗ ಬಹುಶಃ ಇವತ್ತು ನೀವು ಏನ್ ಮಾಡ್ತಿರ್ತೀರಿ. ಅಲ್ಲಿ ಪಾಕಿಸ್ತಾನದ ಪಕ್ಕದಲ್ಲಿ ಭದ್ರವಾದ ಇದೆ, ಬಾಂಗ್ಲಾದೇಶ ನಂಬುವುದಿಲ್ಲ, ನೇಪಾಳ ವಿರುದ್ಧ ನಿಂತಿದೆ, ಶ್ರೀಲಂಕಾ ಈಗ ಆಲ್ರೆಡಿ ಚೈನಾದವರು ಸೇರಿದ್ದಾರೆ. ಚೈನಾ ಇಡೀ ನಮ್ಮನ್ನು ಇವತ್ತು ಸವಾರಿ ತಗೊಂಡು ಹೋಗುವ ಸಂದರ್ಭದಲ್ಲಿ ಯಾವುದಾದ್ರೂ ಸಂದೇಶ ನಾವು ಈ ದೇಶದ ಜನಕ್ಕೆ ಕೊಡ್ತೀರಿ. ಬಹುಶಃ ಚೀನಾದವರಿಗೆ ತಾವು ಯಾವುದೇ ಇವತ್ತು ಮಾತನ್ನು ಹೇಳ್ತಾ ಇಲ್ಲ. ಚೀನಾದ ವಿರುದ್ಧ ಹೋಗುವಂತ ಸೈನಿಕರಿಗೆ ಯಾವುದೇ ಪರಿಹಾರ ತಾವು ಕೊಡ್ತಾ ಇಲ್ಲ. ಚೀನಾಕ್ಕೆ ತಕ್ಕಾದ ಉತ್ತರ ನಾವು ಎಲ್ಲಿಯೂ ಕೂಡ ತಾವು ನೀಡ್ತಾ ಇಲ್ಲ.
ಮನ್ ಕಿ ಬಾತಿನಲ್ಲಿ ಈ ದೇಶದ ಬಗ್ಗೆ ಮಾತಾಡೋ ಬದಲು ಚೈನಾ ಮಾತಾಡಿದ್ರೆ ಬಿಡುದಿಲ್ಲ. ಇದು ನಮ್ಗೆ ಯಾಕೆ ಹೇಳ್ತೀವಿ ಮಾತ್ರ, ಚೈನಾದವರಿಗೆ ತಾಕತ್ತಿದ್ರೆ ಹೇಳಿ. ಈ ಮನ್ ಕಿ ಬಾತಿನಲ್ಲಿ ಈ ವಿಚಾರ ಯಾಕೆ? ಮನ್ ಕಿ ಬಾತಿನಲ್ಲಿ ನಮ್ಮ ಕೋವಿಡ್ಗೆ ಸಂಬಂಧ ಪರಿಸ್ಥಿತಿ ಏನಿದೆ, ಯಾವ ರೀತಿ ಆಗ್ಬೇಕು, ಏನಿದೆ, ಬಹುಶಃ ಭವಿಷ್ಯದ ವಸತಿಗಳೇನು ಆಗ್ಬಹುದು, ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ವಿಚಾರ ಇವತ್ತು ಆಗ್ಬೇಕು. ಆದ ಕಾರಣ ಒಂದು ನಾವು ದೀರ್ಘವಾದ ಒಂದು ಪ್ರತಿಭಟನೆಯನ್ನು ಬಹುಶಃ ಇವತ್ತು ನಾವು ಸಾಂಕೇತಿಕವಾಗಿ ಹಮ್ಮಿಕೊಂಡ ಸಂದರ್ಭದಲ್ಲಿ ಬಹುಶಃ ಇವತ್ತು ಮನೆ ಮನೆಗೆ ನಮ್ಮ ಜನಜಾಗೃತಿ ಮೂಡಿಸುವ ಜೊತೆಯಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆ ಒಂದು ಕ್ಷೇತ್ರ ಉದ್ಯೋಗ ಮಾಡಲಿಕ್ಕೆ ನಾವು ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ನಿಂತ ಹೇಳಿಕೊಂತ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಸಕ್ರಿಯವಾಗಿ ನಮ್ಮ ಬೂತ್ ಮೂಟಿನಲ್ಲಿ ಕೂಡ ಜನಜಾಗೃತಿ ಬೂತಿನಲ್ಲಿ ಕೂಡ ಜನಜಾಗೃತಿ ಮೂಡಿಸುವ ಕೆಲಸ ಒಮ್ಮೆ ಆಗ್ಬೇಕು. ಆತ್ಮಧೈರ್ಯ ಮುಂದೆ ನಿಂತು ಯಾವುದೇ ಸಂದರ್ಭದಲ್ಲಿ ಕೂಡ ಹೆಜ್ಜೆ ಮುಂದೆ ನಿಂತು ಜನಪರವಾಗಿ ಕೆಲಸ ಮಾಡಿದ ಪಕ್ಷ ಕಾರ್ಯಕರ್ತರ ಹುಮ್ಮಸ್ಸು ಇನ್ನಷ್ಟು ಜಾಸ್ತಿ ಏನಂತ ಹೇಳಿಕೊಂತ ನಿಮ್ಗೆಲ್ಲ ಸಲ್ಲಿಸ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಕೋಡಿಚಾಲ್, ಕೋಶಾಧಿಕಾರಿ ಶ್ರೀ ಪುರುಷೋತ್ತಮ್ ಅಂಚನ್, ಸಂಘಟನಾ ಕಾರ್ಯದರ್ಶಿ ಇಕ್ಬಾಲ್ ಸಾಮಾನಿಗೆ, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಎನ್ಎಸ್ ಕರೀಂ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆಲ್ವಿನ್ ಡಿಸೋಜಾ, ಬೆಳ್ಮ ಪಂಚಾಯತ್ ಅಧ್ಯಕ್ಷರು ಸಿಎಂ ಸತ್ತಾರ್, ಕುಡ್ಲ ವಿಧಾನಸಭಾ ಕ್ಷೇತ್ರ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಸಿಎಂ ರೌಫ್, ಕಾಂಗ್ರೆಸ್ ಪ್ರಮುಖರು ರವಿರಾಜ್ ದೇರ್ಲಕಟ್ಟೆ, ಮನ್ಸೂರ್, ಕರೀಂ, ಇಸ್ಮಾಯಿಲ್ ದೊಡ್ಡಮನೆ, ಖಾದರ್ ಕೊಣಾಚೆ ಕಾರ್ಯಕ್ರಮದ ಮುತಾಲಿಕಿಡಿದ್ದರು.